ಸೇನೆ ಅಂದ ತಕ್ಷಣ ಕಣ್ಣು ಮುಂದೆ ಬರುವುದು ದೇಶದ ಗಡಿಯಲ್ಲಿ ಬಂದೂಕು ಹಿಡಿದು ನಿಂತ ಯೋಧ. ಈ ಯೋಧನ ಹಿಂದೆ ಒಂದು ದೊಡ್ಡ ಪ್ರಪಂಚವೇ ಇದೆ. ಕೇವಲ ಯೋಧ ಮಾತ್ರ ಗಡಿಯಲ್ಲಿ ನಿಲ್ಲುವುದಿಲ್ಲ ಅಥವಾ ಯೋಧ ಮಾತ್ರ ಸೇನೆಯಲ್ಲ. ಅದರಲ್ಲೂ ಕೂಡ ತಂತ್ರಜ್ಞಾನ, ಆಡಳಿತ, ವೈದ್ಯಕೀಯ, ಇಂಜಿನಿಯರಿಂಗ್, ಶೈಕ್ಷಣಿಕ, ನ್ಯಾಯಾಂಗ ವಿಭಾಗದಲ್ಲಿ ಸೇವೆ ಸಲ್ಲಿಸಲು ಹಲವಾರು ಉದ್ಯೋಗಗಳು ಕೂಡ ಇವೆ. ಸೇನೆಗೆ ಸೇರಲು ಬಹಳ ಮುಖ್ಯವಾಗಿ ಬೇಕಾಗಿರುವುದು ದೈಹಿಕ ಸದೃಢತೆ, ವಯಸ್ಸು ಹಾಗೂ ಓದು. ಇದರಲ್ಲಿ ಒಂದು ತಪ್ಪಿ ಹೋದರೂ ಸೇನೆಗೆ ಸೇರುವ ಕನಸು ನನಸಾಗಲು ಸಾಧ್ಯವಿಲ್ಲ. ಸಾಹಸ ಮನೋವೃತ್ತಿ, ದೇಶ ಸೇವಾ ಮನೋಭಾವ ಇರುವ ಪ್ರತಿಯೊಬ್ಬ ಯುವಕ ಯುವತಿಯರಲ್ಲೂ ಸೇನೆ ಸೇರುವುದು ಕನಸಾಗಿರುತ್ತದೆ. ಅದು ಭಾರತೀಯ ರಕ್ಷಣಾ ಪಡೆಯನ್ನು ಸೇರಬೇಕೆಂಬುದು ಅವರ ಮಹದಾಸೆಯಾಗಿರುತ್ತದೆ. ಇದೇ ಕಾರಣ ಈ ಕನಸನ್ನ ನನಸಾಗುವ ಮಾರ್ಗದ ನೀಲನಕ್ಷೆ ದೊರಕಿಸಿಕೊಳ್ಳುವುದು ಬಹುಮುಖ್ಯವಾಗಿರುತ್ತದೆ. ಹಾಗಾದ್ರೆ ಸೇನೆಯನ್ನ ಹೇಗೆ ಸೇರಬೇಕು? ಸೇನೆಯನ್ನ ಯಾರೆಲ್ಲ ಸೇರಲು ಸಾಧ್ಯ? ಸೇನೆಗೆ ಬೇಕಾಗಿರುವ ಅರ್ಹತೆ ಏನು? ಯಾವ ಹಂತದಲ್ಲಿ ನಾವು ಸೇನೆಯನ್ನ ಸೇರಬಹುದು? ಈ ಎಲ್ಲ ಅದ್ಭುತವಾದಂತಹ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಸೇನೆ ಸೇರಲು ಬಹುಮುಖ್ಯವಾಗಿ ಬೇಕಾಗಿರುವುದು ಮೊದಲನೆಯದು ವಿದ್ಯಾಭ್ಯಾಸ, ಆನಂತರ ಮಾನಸಿಕ ಹಾಗೂ ದೈಹಿಕ ಸದೃಢತೆ, ಮೂರನೆಯದು ವಯಸ್ಸು. ಸೇನೆಗೆ ಸೇರುವಾಗ ಅಂಕಗಳು ಎಷ್ಟು ಮುಖ್ಯವೋ ವಯಸ್ಸು ಹಾಗೂ ಮಾನಸಿಕ ದೃಢತೆ ಅಷ್ಟೇ ಮುಖ್ಯವಾಗಿರುತ್ತದೆ. ಕನಿಷ್ಠ 17, ಗರಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಎತ್ತರ ಕನಿಷ್ಠ 160 ರಿಂದ 167 ಇಂಚುಗಳಾಗಿರಬೇಕು. ತೂಕ 50 kg ಇದ್ದರೆ ಸಾಕು. ದೇಹದ ಅಗಲ 77 ಸೆಂಟಿಮೀಟರ್ ಇರುವುದು ಕಡ್ಡಾಯ. ಸೇನೆಗೆ ಯಾವುದೇ ಹಂತದ ಹುದ್ದೆಗೆ ಸೇರುವ ಮುನ್ನ ಇವೆಲ್ಲದರ ಕಡೆ ನೀವು ಗಮನ ಕೊಡಲೇಬೇಕು. ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸಲೇಬೇಕಾಗುತ್ತದೆ. ಸೇನೆ ಎಂದರೆ ಕೇವಲ ಗಡಿ ಕಾಯುವ ಯೋಧ ಮಾತ್ರವಲ್ಲ ಅಥವಾ ಯುದ್ಧವನ್ನು ಮಾಡುವ ವ್ಯಕ್ತಿಯಲ್ಲ. ಅದರ ಹಿಂದೆ ದೊಡ್ಡ ಸೇನಾ ಪ್ರಪಂಚವೇ ಇದೆ. ಅದರೊಳಗೊಂದು ದೊಡ್ಡ ಪರಿವಾರವೂ ಕೂಡ ಇದೆ. ಹೀಗಾಗಿ ಸೇನೆಯಲ್ಲಿ ನಿಮ್ಮ ಅರ್ಹತೆಗೆ ತಕ್ಕಂತೆ ಸಾವಿರಾರು ಉದ್ಯೋಗಗಳು ನಿಮಗಾಗಿ ಕಾಯುತ್ತಿವೆ. ಆದರೆ ಎಲ್ಲದಕ್ಕೂ ಈ ಮೇಲೆ ಹೇಳಿದ 3 ಅಂಶಗಳು ಬಹಳ ಮುಖ್ಯವಾಗಿರುತ್ತದೆ. ಸೇನೆಯಲ್ಲಿ ಯಾವುದೇ ಹುದ್ದೆ ಪಡೆಯಬೇಕಾದರೂ ಇದು ಇರಲೇಬೇಕಾದ ಬೇಸಿಕ್ ಹಾಗೂ ಕಾಮನ್ ಅರ್ಹತೆಯಾಗಿದೆ. SSLC ಉತ್ತೀರ್ಣರಾದವರು, ಅದರಲ್ಲೂ ಜಸ್ಟ್ ಪಾಸ್ ಆದವರು ಸೇನೆಯಲ್ಲಿ ಕೆಲಸ ಮಾಡಲು ಅರ್ಹತೆಯನ್ನು ಹೊಂದಿದ್ದಾರೆ. ಇದರಲ್ಲಿ ಸಾಮಾನ್ಯ ಯೋಧರು, ಗಡಿ ಕಾಯುವ ಯೋಧರು, ತಾಂತ್ರಿಕ ಉದ್ಯೋಗ ಬಯಸುವಂತಹ ಯೋಧರು ಕೂಡ ನೀವು ಇಲ್ಲಿ ಅರ್ಹತೆಯನ್ನು ಪಡೆದು ಉದ್ಯೋಗವನ್ನ ಗಿಟ್ಟಿಸಿಕೊಳ್ಳಬಹುದು. ಸಾಮಾನ್ಯ ಕೆಲಸದ ಅಡಿಗಳಲ್ಲಿ ಡ್ರೈವರ್ ಹಾಗೂ ಅಡಿಗೆ ಮಾಡುವವರು ಕೆಲಸಗಳು ಕೂಡ ದೊರೆಯುತ್ತವೆ. ಇದಕ್ಕೆ SSLC 45% ಅಂಕಗಳು ಬಂದಿದ್ದರೆ ಸಾಕು. ಆದರೆ ಪ್ರತಿ ವಿಷಯದಲ್ಲಿ 33 ಅಂಕಗಳನ್ನ ಪಡೆದಿರಲೇಬೇಕು. ತಾಂತ್ರಿಕ ಹುದ್ದೆಗೆ ಕಡ್ಡಾಯವಾಗಿ PUCಯಲ್ಲಿ ವಿಜ್ಞಾನವನ್ನ ಕಲಿತಿರಬೇಕು. ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಇಂಗ್ಲಿಷ್ ಓದಿರಲೇಬೇಕು. 50% ಅಂಕಗಳನ್ನ ಕಡ್ಡಾಯವಾಗಿ ಪಡೆದಿರಬೇಕು. ಇದೇ ತಾಂತ್ರಿಕ ವಿಭಾಗದಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್, ವೆಟರ್ನರಿ ನರ್ಸಿಂಗ್ ಅಸಿಸ್ಟೆಂಟ್ ಅನ್ನೋ ಹುದ್ದೆಗೂ ಕೂಡ ಜಾಗ ಇರುತ್ತದೆ. ಇದಕ್ಕಾಗಿ PUCಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ವಿಷಯಗಳನ್ನ ಅಧ್ಯಯನ ಮಾಡಿರಲೇಬೇಕು. 50% ಅಂಕಗಳನ್ನ ಪಡೆದಿರಬೇಕು. ಆಮೇಲೆ BA, BSc, MSc, MCA, BCA ಓದಿದವರಿಗೆ ಹಲವಾರು ತಂತ್ರಜ್ಞಾನ ಉದ್ಯೋಗಗಳು ಕೂಡ ನಿಮಗೆ ಸಿಗುತ್ತವೆ. ಹೀಗೆ ಭೂಸೇನೆ, ನೌಕಾಪಡೆ ಮತ್ತು ವಾಯುಸೇನೆಗಳಿಗೆ ಪ್ರತ್ಯೇಕ ಪರೀಕ್ಷೆಗಳು ಕೂಡ ಇರುತ್ತವೆ. ವಿಜ್ಞಾನ ವಿಭಾಗದ PUC ವಿದ್ಯಾರ್ಥಿಗಳು ಟೆಕ್ನಿಕಲ್ ಸ್ಟ್ರೀಮ್ ನಲ್ಲಿ ಭೂಸೇನೆ ಅಥವಾ ನೌಕಾಸೇನೆಯಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಪದವಿ ಮುಗಿಯುತ್ತಿದ್ದಂತೆಯೇ ಅಧಿಕಾರಿಗಳಾಗಿ ಸೇವೆ ಕೂಡ ಸಲ್ಲಿಸಬಹುದು. ಸ್ನೇಹಿತರೆ, ಒಂದೇ ವಿಡಿಯೋದಲ್ಲಿ ಈ ಎಲ್ಲ ಮಾಹಿತಿಯನ್ನು ಕೊಡಲು ಸಾಧ್ಯವಿಲ್ಲ. ಇದೇ ಕಾರಣ ಮುಂದಿನ ಕಂತಿನಲ್ಲಿ ಇನ್ನೂ ಉಳಿದ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಹೀಗೆ ಇಂತಹದೇ ಮಾಹಿತಿಯುಕ್ತ ಉದ್ಯೋಗದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋನ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.